ಉಡುಪಿ ಜಿಲ್ಲೆಯ ಹಾವಂಜಿ ಗ್ರಾಮದ ಕಿಲಿಂಚೆಪಾಟ್ನಲ್ಲಿ ಕೊರೋನಾ ಬಂದು ಸೀಲ್ ಡೌನ್ ಆದ ಕುಟುಂಬಗಳಿಗೆ ಉಡುಪಿ ಮಲ್ಬಾರ್ ಗೋಲ್ಡನ್ ಡೈಮಂಡ್ ಸಂಸ್ಥೆಯ ವತಿಯಿಂದ ರೇಷನ್ ಕಿಟ್ ವಿತರಿಸಲಾಯಿತು. ಜಿಲ್ಲೆಯಾದ್ಯಂತ ಈವರೆಗೆ 5,400 ಕಿಟ್ಗಳನ್ನು ನೀಡಲಾಗಿದೆ. ಈ ಸಂದರ್ಭದಲ್ಲಿ ಸಮಾಜ ಸೇವಕ ನಿತ್ಯಾನಂದ ಒಳಕಾಡುವರು ಮಾತನಾಡಿ, ಈ ಸಮಯದಲ್ಲಿ ಕೊರೋನಾ ಪೀಡಿತರಿಗೆ ಫುಡ್ ಕಿಟ್ ನೀಡಿದ ಮಲ್ಬಾರ್ ಗೋಲ್ಡ್ ಸಂಸ್ಥೆಯ ಸಾಮಾಜಿಕ ಕಳಕಳಿ ಹಾಗೂ ಬಡವರಿಗೆ ನೀಡುವ ಸೌಲಭ್ಯಗಳಿಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದರು. ಮಲ್ಬಾರ್ ಗೋಲ್ಡ್ನ ವತಿಯಿಂದ ಉಡುಪಿ ತಾಲೂಕು ಕೀಳಂಜೆ ಗ್ರಾಮದಲ್ಲಿ ಬಹಳಷ್ಟು ಮನೆಗೆ ಸೀಲ್ ಡೌನ್ ಮಾಡಿದ್ದಾರೆ. ಆ ಪ್ರಯುಕ್ತ ಈ ವರದಿಯನ್ನು ನೋಡಿ ಇಲ್ಲಿಯ ಕಾರ್ಯಕರ್ತರು ಕೂಡ ವಿನಂತಿಸಿದ್ದಾರೆ. ಹಾಗಾಗಿ ಇವತ್ತು ಮಲ್ಬಾರ್ ಗೋಲ್ಡಿನ ಮ್ಯಾನೇಜರ್ ಆದವರು ಈ ಎಲ್ಲ ಸೀಲ್ ಡೌನ್ ಆದ ಮನೆಗೆ ಇವತ್ತು ತನ್ನಿಂದ ಆದಷ್ಟು ತಮ್ಮಿಂದ ಏನಾಗ್ತದೆ ಅದನ್ನು ಅಂಥ ಕಿಟ್ಟನ್ನು ಅವರಿಗೆ ಕೊಟ್ಟಿದ್ದಾರೆ. ಇನ್ನೂ ಅವರು ಇಂಥ ಸೀಲ್ ಡೌನ್ ಆದ ಸಂದರ್ಭದಲ್ಲಿ ಕೊಡಲು ಇಚ್ಛೆಯನ್ನು ಪಡ್ತಾರೆ. ಯಾಕಂತ ಹೇಳಿದರೆ ಅವರ ಸಂಸ್ಥೆ ಇತ್ತೀಚೆಗೆ ಬಹಳಷ್ಟು ಒಂದು ಉನ್ನತ ಮಟ್ಟಕ್ಕೆ ಇರಿದಂಥ ಒಂದು ಸಂಸ್ಥೆ. ಇದು ಕಿಟ್ಟು ಅಲ್ಲದೆ ಈ ಬಡ ಜನರಿಗೆ ಮದುವೆ ಆಗುವಾಗ ಅವರಿಗೂ ಕೂಡ ಈ ಬಂಗಾರದವನ್ನು ಏನು ಅದನ್ನು ಕೊಡ್ತಾರೆ. ಹುಷಾರಿ ಸೌಖ್ಯ ಇಲ್ಲದಿದ್ದರೆ ಅದಕ್ಕೂ ಮದ್ದನ್ನು ಕೊಡ್ತಾರೆ. ಇನ್ನಿತರ ಏನೇನು ಮೂಲಭೂತ ಸೌಕರ್ಯಕ್ಕೆ ಬಡವರಿಗೆ ಬೇಕು ಅಂಥದ್ದನ್ನು ಇವತ್ತು ಕೊಡ್ತಾ ಇದ್ದಾರೆ. ಅವರಿಗೆ ದೇವರು ಒಳ್ಳೆಯದನ್ನು ಮಾಡಲಿ. ಹಾಗೂ ಇಲ್ಲಿ ನಮ್ಮ ಕೀಳಂಜೆ ಗ್ರಾಮಕ್ಕೆ ಅವರು ಇನ್ನೂ ಸೀಲ್ ಡೌನ್ ಆದರೆ ಅವರಿಂದ ಏನು ಆಗ್ತದೆ ಅದನ್ನು ಕೊಡಲಿಕ್ಕೆ ಇಚ್ಛೆ ಪಡ್ತಾರೆ. ಬಡನಿಡಿಯೂರು ಗ್ರಾಮದ ಪಂಚಾಯತ್ ವಠಾರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಂಜೀವಿನಿ ತಂಡದ ಯಶೋಧ ಅವರ ಮನವಿಯ ಮೇರೆಗೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇರುವ ಕೊರೋನಾ ವಾರಿಯರ್ಸ್ನವರಿಗೆ ರೇಷನ್ ಕಿಟ್ ಹಸ್ತಾಂತರಿಸಲಾಯಿತು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರಾದ ಉದಯ್ ಕೋಟ್ಯಾನ್, ಸದಸ್ಯೆ ಆಶಾ, ಹೆಲ್ಪಿಂಗ್ ಹ್ಯಾಂಡ್ಸ್ನ ಸಮಾಜ ಸೇವಕರಾದ ಹಬೀಬ್ ಉಡುಪಿ, ಅಜಯ್ ಕುಮಾರ್ ಪೂಜಾರಿ, ನಿತೇಶ್ ಶೆಟ್ಟಿ, ಗ್ರಾಮ ಪಂಚಾಯತ್ನ ಪಿಡಿಒ ಮಾಲತಿ, ಉಪಾಧ್ಯಕ್ಷರಾದ ತಾರಾ, ಪ್ರಭಾಕರ್, ಕಾರ್ಯಕರ್ತೆಯರಾದ ವತ್ಸಲಾ, ಮಲ್ಬಾರ್ ಗೋಲ್ಡನ್ ಡೈಮಂಡ್ಸ್ನ ಶಾಖಾ ಮುಖ್ಯಸ್ಥರಾದ ಹಾಫೀಜ್ ರೆಹಮಾನ್, ಜಿಆರ್ಎಂ ರಾಘವೇಂದ್ರ ನಾಯಕ್ ಹಾಗೂ ಚಾರಿಟಿ ಉಸ್ತುವಾರಿ ತನ್ಸಿಮ್ ಶಿರ್ವಾ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಶ್ರೀಜಿತ್, ವಿ4 ನ್ಯೂಸ್, ಉಡುಪಿ.